ಎಸಿ ಸ್ಫೋಟಗೊಂಡು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವಕ ರವಿವಾರ ಮೃತಪಟ್ಟಿದ್ದಾರೆ. ಮೃತರನ್ನು ಕೇರಳದ ಇಡುಕ್ಕಿ ಜಿಲ್ಲೆಯ ರುಂದಪುಳಂನ ತೋಡಪುಳದ ನಿವಾಸಿ ಜಿಯಾದ್ ಎಂದು ಗುರುತಿಸಲಾಗಿದೆ. ಜಿಯಾದ್ ಅವರು ರಿಯಾದ್ನಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಶುಕ್ರವಾರ ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಸಂಭವಿಸಿದ ಎಸಿ ಕಂಪ್ರೆಸರ್ ಸ್ಫೋಟದಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡಿದ್ದರು ಎಂದು ತಿಳಿದು ಬಂದಿದೆ. ಎಸಿಯ ಕಂಪ್ರೆಸರ್ ಸ್ಫೋಟದ ತೀವ್ರತೆಗೆ ಗಂಭೀರ ಸ್ವರೂಪದ ಸುಟ್ಟು ಗಾಯಗಳಾಗಿ ತುತ್ತಾಗಿದ್ದ ಜಿಯಾದ್ ಅವರನ್ನು ತಕ್ಷಣವೇ ಆಸ್ಪತ್ರೆಯ ತುರ್ತು ನಿಗಾ ಘಟಕಕ್ಕೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ರವಿವಾರ ಮಧ್ಯಾಹ್ನ ಸುಮಾರು 2:10 ವೇಳೆಗೆ ಮೃತಪಟ್ಟಿದ್ದಾರೆ. ಜಿಯಾದ್ ಅವರು ಕಳೆದ 5 ವರ್ಷಗಳಿಂದ ಸೌದಿ ಪ್ರಜೆಯೊಬ್ಬರ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಮೃತರು ಪತ್ನಿ ಹಾಗೂ ಪುತ್ರಿಯನ್ನು ಅಗಲಿದ್ದಾರೆ.